ಅನೇಕ ಕಡೆಗಳಲ್ಲಿ ದೈವದ, ಈಗ ನಮಗೂ ಸಹ ದೈವದ ಮುಖಗಳಲ್ಲಿ ಒಮ್ಮೆ ದೈವಕ್ಕೆ ನೇಮಕ್ಕೆ ಬಂದ ಮುಖ ಏರಿದ ತಕ್ಷಣ ನಾವೆಲ್ಲ ಮಾತಾಡ್ಲಿಕ್ಕೆ ನನಗೆ ಆಗುದಿಲ್ಲ, ಕಣ್ಣೀರಲ್ಲಿ ನೀರು ಮಾತ್ರ. ಯಾಕಂತ ಹೇಳಿದ್ರೆ ನಮ್ಮ ಬದುಕನ್ನು ಕಾಯುವಂತ ಒಂದು ಶಕ್ತಿ ಎಂಬ ಭಾವ ಇವತ್ತಿಗೂ ನಮಗೆ ಈಗ ಭಂಡಾರ ತೆಗೆಯುವಾಗ ಯಾವುದು ಮುಗ ಬರುವಾಗ ಆ ಮುಗ ಕಂಡ್ರೆ ನಮಗೆ ಕಣ್ಣೀರು ಬರ್ತದೆ. ನಮ್ಮ ಗ್ರಾಮ ದೈವದ ಮುಗ ಕಂಡ ತಕ್ಷಣ ನಮ್ಮ ಕಣ್ಣಲ್ಲಿ ನೀರು, ಬೇರೆ ನಿಮಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ನಾವು ಮಾತಾಡಿದ ಇತಿಹಾಸ ಆಗುದಿಲ್ಲ. ಏನು ಗೊತ್ತಾ ನಿಮಗೆ, ನೀವು ದೈವಕ್ಕೆ ಧನ್ಯತೆ ಆಗುವಂಥದ್ದು ಮತ್ತೆ ಆ ವರ್ಷಕ್ಕೆ ಆದಂತು ನೀವು ಈ ತರ ಒಂದು ಭಾವನಾತ್ಮಕವಾಗಿ ನಿಲ್ಲುವಂಥದ್ದು ಬಿಟ್ರೆ, ಅನೇಕ ಜನಗಳು ಎಷ್ಟೇ ಒಂದು ಕಾರ್ಯದಲ್ಲಿ ಆ ದೈವಕ್ಕೂ ಅದಕ್ಕೆ ಸಂಬಂಧ ಏನು ಅಂತ ಹೇಳಿದ್ರೆ ನಿಮಗೆ ಯಾವುದೇ ಕಾರಣಕ್ಕಾದ್ರೂ ಮಾತಾಡಿದಂಥ ಇತಿಹಾಸ ಯಾರೂ ಇಲ್ಲ, ನನಗೂ ಆಗುದಿಲ್ಲ. ಒಂದು ಇನ್ನೊಂದು ಹೇಳ್ತಾ ಇದ್ದೇನೆ ನಿಮಗೆ, ಎಷ್ಟೇ ದೊಡ್ಡ ಶಕ್ತಿ ಇರಲಿ ದೈವವನ್ನು ಇವತ್ತಿಗೂ ಕರೆಯುವುದು ಏಕವಚನದಲ್ಲಿ. ಈ ಜನ ಯಾಕೆ ಇದು ಪ್ರಶ್ನೆ. ಈಗ ಏನು ಗೊತ್ತಾ, ದೈವಕ್ಕೆ ಅತಿಯಾದ ಪ್ರೀತಿಯಾದಂತ ವಸ್ತುವನ್ನ, ತಾಯಿಯನ್ನು ಸಹ, ಈಗ ನನ್ನ ಮಕ್ಕಳು ನನ್ನ ತಾಯಿ ನನ್ನ ಹೆಂಡತಿಯನ್ನು ಕರೆಯುವುದು ಏಕವಚನದಲ್ಲಿ. ಅತಿಯಾದ ಪ್ರೀತಿಯಾದ ವಸ್ತುವನ್ನು, ಈಗ ಕಟಿಲ್ ದಪ್ಪೆ ಒಲ್ಲಲ್ಲ ಅಂತ ನೀವು ಹೇಳುವಂಥದ್ದು, ದಾನೆ ಮಲ್ರ ಈಗ ತೋಜಂದು ಈ ದಾಯಮಂತ ದಾನೆ ಗುಡಜಂಡಿ ದಾನೆ ಜುಮಾದಿ ಓಲ್ಲೈ, ಇದು ಯಾಕಂತ ಹೇಳಿದ್ರೆ ಆದ್ರೆ ಎಲ್ಲೋ ಒಂದು ಕಡೆ ಏಕವಚನದಲ್ಲಿ ಏಕವಚನ ಎಂಬುದು ಅದು ಈಗ ನೀವು ತಿಳ್ಕೊಂಡದ್ದು ಅತಿಯಾದ ಬಾಂಧವ್ಯ, ಅತಿಯಾದ ಪ್ರೀತಿ, ಅತಿಯಾದ ಮಮಕಾರ, ಬಿಡಿಸಲಾಗದ ಬಂಧವನ್ನು ಮಾತ್ರ ನೀವು ಏಕವಚನದಲ್ಲಿ ಕರೆಯುವುದು. ದಾನಿಂಬೆ ಅಂತ ಕರೆದಾಗ ನಮ್ಗೆ ನೋವಾಗಬಾರ ಅನೇಕ ಕಡೆ. ಅದು ಏನು ಗೊತ್ತಾ ನಿಮಗೆ, ಅಪರಿಚಿತನಿಗೆ ಬೇರೆ, ನಿಮಗೆ ಅತಿ ಪ್ರೀತಿ ತಾಯಿ ಮಕ್ಕಳಿಗೆ ಯಾವತ್ತು ಅತಿ ಮುದ್ದಾದ ವಸ್ತುಗಳನ್ನ ಏಕವಚನದಲ್ಲಿ ಕರೆಯುವಂಥದ್ದು ಪ್ರಾಚೀನ ರೂಢಿಯರು. ಅನೇಕ ಕಾಲದಲ್ಲಿ ಮುಂಚೆ ತಾಯಿಯನ್ನು ಎಲ್ಲರೂ ಏಕವಚನದಲ್ಲಿ ಕರೀತಿದ್ದಂತೆ. ತಾಯಿ ಅಂದ್ರೆ ನಿಮಗೆ ಅಷ್ಟು ಮುದ್ದು. ಈಗ ದಾನೆ ಓಲ್ಲೈ ದೈವ, ಓಲ್ಲೈ ದಾನೆ, ಇದೆಲ್ಲ ಒಂದು ಆ ತಾಯಿಯನ್ನು ದೈವವನ್ನು ಯಾವತ್ತು ಏಕವಚನದ ಕರೆಯುವಷ್ಟು ಸಲಿಗೆಯ ವಸ್ತು. ಆ ಮಮಕಾರ ನನ್ನ ಮನೆಯ ವಸ್ತು. ನೀವು ಯಾರನ್ನ ಈಗ ನಿಮ್ಮನ್ನು ಬಂದು ದಾನೆ ಅಂತ ಕೇಳಲಿಕ್ಕೆ ಆಗ್ತದ? ನನ್ನ ಮನೆಯ ವಸ್ತು ದಾನೆ ಮಲ್ರ ಇಜ್ಜನೈ ದಾನೆ ಉಚ್ಚಾನ ಇದೆಲ್ಲ ಬರುವಂಥದ್ದು. ಹಾಗಾಗಿ ದೈವ ಎಂಬುದು ದೈವದ ವಿಚಾರದಲ್ಲಿ ಇವತ್ತಿನವರೆಗೂ ಯಾವ ಕಾಲಕ್ಕೂ ಎಲ್ಲಿಯೂ ಚರ್ಚೆಗಳು, ಗೊಂದಲಗಳು, ಡೌಟುಗಳು, ಸಂಕಲ್ಪಗಳು ಇಲ್ಲ.